ಯಕ್ಷಗಾನದಲ್ಲಿ ಹಾಸ್ಯ ಎಂಬ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವು ಪ್ರಚಾರೋಪನ್ಯಾಸ ಮಾಲಿಕೆಯಡಿ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಹಾಗೂ ಮೂಡಬಿದ್ರೆಯ ಶ್ರೀ ಧವಳ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಎಎಂ ಖಾನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಾದೇಶಿಕ ಕಲೆ ಸಂಸ್ಕೃತಿಯ ಮಹತ್ವ, ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಕೊಡಗು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆಗಳ ಬಗ್ಗೆ ವಿವಿಧ ವಿಭಾಗಗಳ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಿರುವ ಮತ್ತೆ ನಮಗೆ ನಮ್ಮ ಯೂನಿವರ್ಸಿಟಿ ಕೊಡಗು ಜಿಲ್ಲೆಯಲ್ಲಿದೆ, ಅಲ್ಲಿ ಕೊಡಗು ಅಧ್ಯಯನ ಪೀಠ ಕೂಡ ಇದೆ. ಸೊ ಹಾಗಾಗಿ ನಮ್ಮ ಯೂನಿವರ್ಸಿಟಿಗೆ ಏನು ಬರ್ತದೆ ಅದಕ್ಕೆ ರೀಜನಲ್ ಆಗಿ ಏನಿದೆ ಆ ರೀಜನಲ್ ಸ್ಟಡೀಸಿಗೆ, ಕಲ್ಚರಲ್ ಸ್ಟಡೀಸಿಗೆ ಎಲ್ಲ ಪ್ರೋತ್ಸಾಹ ವಿಶ್ವವಿದ್ಯಾಲಯದಲ್ಲಿದೆ. ಹಾಗಾಗಿ ಅಂತಹದ್ರಲ್ಲಿ ನಮ್ಮ ಯಕ್ಷಗಾನ ಒಂದು ಒಳ್ಳೆ ಬರೀ ನಾವು ಆಟಗಳು ಪ್ರಸಂಗಗಳು ನೋಡ್ತೇವೆ. ನಿನ್ನೆ ನಮ್ಮ ಮನೆ ಹತ್ರ ಒಂದು ಸಂಜೆ ಆಯಿತು, ಒಂದು ಹೊಸ ಟೆಂಪಲ್ ಆಯಿತು, ಟೆಂಪಲ್ ಹತ್ರ ನಾನು ಹೋಗಿದ್ದೆ. 1.5 ತಾಸು ಕೂತು ನೋಡುವಾಗ ಏನೋ ಒಂದು ಬೇರೆ ಫೀಲಿಂಗ್ ಆಗ್ತದೆ. ಅಂದರೆ ನಾನು ಯಕ್ಷಗಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಂಯೋಜಕ ಡಾಕ್ಟರ್ ಧನಂಜಯ್ ಕುಂಬ್ಳೆ ಆಶಯ ಭಾಷಣದಲ್ಲಿ ಯಕ್ಷಗಾನ ಹಾಸ್ಯದಲ್ಲಿ ಜಾತಿ ವಿಷಯ ಬಂದಾಗ ಅದರಲ್ಲಿ ಯಾವುದೇ ಜಾತಿಯನ್ನ ಲೇವಡಿ ಮಾಡುವುದಲ್ಲ, ಆ ಸಮುದಾಯದ ಸಂಕಟಗಳನ್ನ, ಬಡತನವನ್ನ ಸಮಾಜಕ್ಕೆ ಮನ ಮುಟ್ಟುವಂತೆ ತಿಳಿಸುವುದಾಗಿದೆ ಎಂದರು. ಒಂದು ಗೋಚರ ಬರುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಇನ್ನೊಂದು ಕಡೆ ಯಾವುದೋ ಮಡಿವಾಳ, ಯಾವುದೋ ಒಬ್ಬ ಏನು ಸೇಂದಿ ತೆಗೆಯುವ, ಯಾವುದೋ ಒಂದು ಜಾತಿಯವನ್ನ ಹಾಸ್ಯವನ್ನು ಮಾಡುವಾಗಲೂ ಕೂಡ ಅದು ಜಾತಿಯನ್ನ ಹಾಸ್ಯ ಮಾಡೋದಲ್ಲ, ಆ ಜಾತಿಯ ಒಳಗಡೆ ಇರತಕ್ಕಂಥ ಬಡತನ ಏನಿದೆ, ಆ ಜಾತಿಯ ಒಳಗಡೆ ಇರತಕ್ಕಂಥ ಸಂಕಟ ಏನಿದೆ, ಆ ಸಂಕಟವನ್ನು ಅನಾವರಣಗೊಳಿಸುವುದನ್ನ ನಾವು ಗಮನಿಸಬೇಕು. ಒಬ್ಬ ದೂರ ಇರ್ತಾರೆ ನೋಡಿ, ಯಾರಿಗೂ ಕಿರೀಟವೇ ಇಲ್ಲ, ಈಗ ಹಾಸ್ಯ ಪಾತ್ರಗಳಿಗೆ ಕಿರೀಟವೇ ಇಲ್ಲ. ಅಂದ್ರೆ ಅವುಗಳೆಲ್ಲವೂ ಕೂಡ ಒಂದು ವಿಜೃಂಭಣೆಯ, ಒಂದು ಅಧಿಕಾರದ, ಒಂದು ಸಂಪತ್ತಿನ ಒಂದು ಎಲ್ಲ ಪಾತ್ರಗಳ ಒಳಗೆ ಜಾತಿ ಮಾತ್ರ. ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಧವಲ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎಂ ರವೀಶ್ ಕುಮಾರ್ ವಹಿಸಿದ್ರು. ಶ್ರೀ ದಿಗಂಬರ ಜೈನ್ ವಿದ್ಯಾವರ್ತಕ ಸಂಘದ ಸಂಚಾಲಕ ಕೆ ಹೇಮರಾಜ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣದ ಸಹ ಸಂಯೋಜಕಿ ಮಲ್ಲಿಕಾ, ಸುದೇಶ್, ಉಪನ್ಯಾಸಕಿ ಅಂಕಿತಾ ಜೈನ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.